ಪಂಡಿತ್ ದೀನದಯಾಳ್ ಉಪಾಧ್ಯಾಯರನ ಪುಟ್ಟುಪರ್ವದ ಅಂಗವಾದ ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಯುವ ಮೋರ್ಚಾದ ವತಿರ್ದು ದೈ ನಡುಪುನ ಕಾರ್ಯಕ್ರಮ ಬೊಕ್ಕ ಹಿರಿಯ ಬಿಜೆಪಿ ನಾಯಕರು ಶ್ರೀ ಸೀತಾರಾಮ್ ಬಂಗೇರ ಬೊಕ್ಕ ಲಲಿತಾ ಸುಂದರಿಗ್ ಮಾನಾದಿಗೆ ಲೇಸನು ಐತಾರ್ ನಡಪಾಯರು. ಮಾನಾದಿಗೆನ ಪಡೆಯೊಂದು ಪಾತೆರ್ನ ಶ್ರೀ ಸೀತಾರಾಮ್ ಬಂಗೇರ ಪಕ್ಷಡಿತ್ತಿನಕ್ಲು ಮಾತೆರ್ಲ ಸೇರ್ದು ಬೆಂದಡ ಪಕ್ಷ ಬುಲೆಯರ ಸಾಧ್ಯ ಪಂಡ ತೆರಿಪಾಯರು. ಅಂಚಿನ ಮಹಾಮ ನಾಯಕರಿತ್ತು ಪೂರ್ಣ ಅಕಲ ಸ್ವಾರ್ಥ ದೇಶಾಭಿಮಾನಲ ಪಾರ್ಟಿ ನಿಷ್ಠೆ ಪಾರ್ಟಿ ಕಟ್ಟೇರು ನಗಲಿತ್ತ ನೆಟ್ಟಿತ್ತಿನಾಗಲಿ ಕೆಲವು ಜನ ಗೊತ್ತುಪ್ಪ ದುಮ್ಮು ನಮ್ಮೊಂದು ಸಿಸ್ಟಮ್ ಇದ್ದರು ಒಬ್ಬೇ ಒಂದು ಸಮಾವೇಶ ಆಗ ಕನಿಷ್ಠ 10 ರೂಪಾಯಿ 20 ರೂಪಾಯಿ ಟೋಕನ್ ಕೊಡದೆ ವರ್ಷಕ್ಕೆ ಹೊರಾಂಡ್ಲ ಪಾರ್ಟಿ ನಿಧಿ ಕಲೆಕ್ಷನ್ ಮಾಡ್ಕೊಂಡು ಇದು ನಮ್ಮ ನಡವಳಿಕೆ. ಇನ್ನು ಏನೇನೋ ಅಧ್ಯಕ್ಷ ಮಾಡ್ಕೋಬೇಕ ದಾದಾ ಅಧ್ಯಕ್ಷದಾನ ವಹಿತಿನೇ ಕೂಡ ದಾದಾನ ಮಲ್ಕೊಂಡು ಚಾರ ಪಾರ್ಟಿ ಪಂಡ ಅಧ್ಯಕ್ಷನ ಅಥವಾ ಪದಾಧಿಕಾರನಗಳಂತ ನಾವು BJP ಏರು ಜನಸಂಘಗಳು ಏರು ಇತ್ತೆ ಭಾರತೀಯ ಜನತಾ ಪಾರ್ಟಿ ಏರುಳಿರ ಸರ್ವ ಸದಸ್ಯರು ಸೇರ್ನ ಅಂಚಾರಿದ್ದು ನಮ್ಮ ಮಾತ ಒಂಚೂರು ತ್ಯಾಗ ಇಜ್ಜಿನಾಂಡ ಅವಜ್ಜಿ ಇಲ್ಲಿಯ ಕತೆ ಬಂದು ದಾದಾನ ಗೊತ್ತಾಂಡ ಅನ್ನೋದು ತುಂಬೊಂಜಿ ಸೋಮಾರಿ ಹುಡುಗಿ ಇತ್ತೆಗೆ ಅಮ್ಮೆ ಬಂಡೆಗೆ ಈ ಬೆಂದು ಕನೋಡು ಒಂದು ಅಪ್ಪೆಡೆ ಬಂಡದೆ ಅಪ್ಪೆಡೆ ಕಾಸಿದ್ದು ಬತ್ತು ಕೊಡಿ ಕೊನೆಯ ಗೋಲ್ ಮಾಡೋಂಡು ಬಂದಕ್ಕೆ ಗೋಲ್ದಕ್ಕಿ ಮತ್ತೆ 2-3 ಜನ ಗೊತ್ತಾಂಡ ಅಪ್ಪೆ ಕೊಡಿಸಿ ಪಲಿಡೆಗೆಂಡಿ ಪಲಿಡೆಗೆ ಒಂದು ಗೋಲ್ ಮಾಡಿ ಪಾಡಿ ಬೊಕ್ಕೊಂದಿನ ಏರ್ಲತಿ ಕಾನಾಗ ಬೆಂದಿದ್ದಾನೆ ಅಮ್ಮೆ ಬಂಡೆ ಗೋಲ್ ಒಂದು ಕೂಳೆ ಮಾಡೋದು ಅಪ್ಪದು ಸೆಟಲ್ ನಿಂತಿ ಆಯ್ ಕಷ್ಟ ಬಂದಾಗ ನಮ್ಮ ಪಾರ್ಟಿಡ್ ನಂಗೆ ಸರಿಯಾಗಿ ನಂಬಿಕೊಂಡ ನಮ್ಮ ಶ್ರಮ ನಮ್ಮ ತನು ಮನ ಧನ ಮೂಜಿಲ ಪಾರ್ಟಿಗೆ ಅರ್ಪಣ ಅವರು ಯಾನ್ ಪಾರ್ಟಿಗೆ ಬಂದಾಗ ಸಾಧಾರಣ 27 ವರ್ಷ ಇದ್ದೇವೆ 25 ವರ್ಷ ಅಂತ 57 ಮಾಡಿ ಒಂದು ಪಂಚಾಯತ್ ರಾವಳಿ ಅಲ್ಕ ಒಯ್ಟಾಯ್ತಾನೆ ಅಪ್ಪ ಬರ್ತದಮ್ಮ ಇತ್ತೆ ಪಂಚಾಯತ್ ಹಿಡ್ದು ತಾಲೂಕು ಹಿಡ್ದು ಜಿಲ್ಲೆ ಹಿಡ್ದು ರಾಜ್ಯ ಹಿಡ್ದು ದೇಶ ಬಿಟ್ಟ ಯಾನ್ ಬಾರಿ ಹೆಂಗೆ ಮಾತಾಡಿಗಳ ಸೈತಿನ ಹಿಡಿದು ಬೊಕ್ಕ ಸ್ವರ್ಗದ್ದು ಹೆಂಗೆ ಇತ್ತೇನೆ ಸ್ವರ್ಗದಿಕ್ಕೆ ನಾನು ಏನು ಎನ್ನ ಎಂಚಿನ ಆಸೆ ಇತ್ತು ಅವು ಈಡೇರಿ ಆಗ ನಿಕಡೆ ಯಾರು ನೋಡ್ಬಿಡಿ ಇತ್ತದ ಜವನೆಲ್ಲ ತೊಂದು ಕೆಲಸ ಮಲ್ತಿನ ಅಂಡ ದೇವರಿಗೆ ಫಲ ಕೊಡ್ಬೇಕು ಕಾಲಂದು ಜೈತು ಅದರಿಂದ ಯಾನು ಇತ್ತಿನೇಟ ಬೇತೆ ಬೀಳ್ತೆ ಉಯಿಕಲ ಆಪೇಕ್ಷೆ ಮತ್ತು ಹೋಗ್ತದೆ ಸಂದರ್ಭದ ಕೊಡ್ತೇವೆ ಕೈ ಸರಿಯಾದ ಹೆಂಗೆ ತೀರ್ಣ ಮಟ್ಟ ನಿಭಾಯಿಸಿದೆ ಅಂಚಾದು ಮಾತೆಲ್ಲ ನಮ್ಮದು ಮಿತ್ತು ಪಾರ್ಟಿದ ಮಿತ್ತು ದೇಶಕ್ಕೂ ಬಾಡೋದು ನಮ್ಮ ಪಾರ್ಟಿಲ್ಲ ತೇಕೊಂತ ಅಂಚಾದಾಗ ನಮ್ಮ ಈ ದೇಶನು ಕಟ್ಟುನ ಪಾರ್ಟಿ ದಯಬಂಡ ಈ ದೇಶನು ನಮ್ಮ ಪಾಡ್ರತ್ತು ಅಂಡ ಯಾನು ಬಾಕಿದ ಮಾತ ಬಂದ್ಬಿಡ ನಿಖಿಲ ಮಾತರೆಗಳ ಎಲ್ಲ ಇದ್ದೇವನಂತ ನಮ್ಮ ಮಾತ ಕೊರೆ ಹೆಂಗೆ ಏನು ಪಣದ ಅನಿವಾರ್ಯ ಇದು ಮಾಡೋದು ಎಲ್ಲ ಪಾರ್ಟಿ ಕ್ಷೇತ್ರ ಅಧ್ಯಕ್ಷ ಆಯ್ತಪ್ಪ ಎಲ್ಲೇ ಮಾಡ್ತಾಯಿತ್ತು ಆಂಡ ವ್ಯತ್ಯಾಸ ಕಮ್ಮಿ ಇತ್ತು ಇದು ಹಿಂಗೆ ಮನಸ್ಸು ಬೇನೆ ಆಗಬಾರ್ದು ಒರಿಕೆಯನ್ನಾಗ ಒರಿ ಇದು ದಾಯಾಚ ಉಪ್ಪುಡು ಸಹಜ ಭಿನ್ನತೆ ಬೋಡನೆ ಭಿನ್ನತೆ ಚಿನ್ನ ಇದು
ಅಭಿವೃದ್ಧಿ ಆಪುಜಿ ಆಂಡ ಅವು ಇತಿ ಮಿತಿ ಇಟ್ಬೋದು ಅಂಚಾದ ಮಾತಾಡಲ್ಲ ಯಾರು ಮಾಡ್ಕೊಂಡು ಮಾತಾಡ ಬೇಜಾರು ಮಾಡ್ಕೊಳ್ತಿ ನಂಗೆ ಮಾತಾಡಿಲ್ಲ ಪಾರ್ಟಿ ಮಲ್ಲ ಪಾರ್ಟಿ ದೇಶ ಮಲ್ಲೇ ಈ ದೇಶವನ್ನು ಕಟ್ಟು ನಾಳೆ ఒక నాకు మాత గుర్తుకుడు ప్రజాప్రభుత్వ ఊవే తెల్లజన ఊ పన్నెండు ఆపుడు బిర్యానీ తోచి వెళ్ళినాడు మాత ఆపుడు పంపిన కాంగ్రెస్లో గట్టి ఇనియతే ఎంచినాడు నాలుగుతాయి నిత్తున్నాడే అవి ఒక ప్రతిపక్ష పేర్ల సాగదు అంచే ನಮ್ಮ ನಡತೆ ಪನಿ ಹೆಚ್ಚು ಕಮ್ಮಿ ಆಂಡ ನಂತರ ನಮ್ಮ ಜಾಗ್ರತೆ ಸಹಿತದೆ ಮಾತೆಲ್ಲ ಇದೆ ಹೆಚ್ಚವಾದ ಹೀಗೆ ಸನ್ಮಾನ ಮತ್ತು ಹಿರಿಯ ಯಾಕೆ ಮಾತಾಡಲ್ಲ ಬಂದರು ಮಾತಾಡಿ ಹಿರಿಯ ಕಾರ್ಯಕರ್ತರಲ್ಲಿ ತುಂಬ ಹೊಡ್ಸಿ 20 ನಾಳೆ ತುಂಬ ದೂರ ಹಿಡ್ದರು ನಮಸ್ಕಾರ ಎಂಚಲ್ಲ ಬಟ್ ಆತ ಪಾತ್ರಲ್ಲ ಯಾವುದು ಕೆಲವು ಎರಡ ಬೇಜಾರು ಎರಡ ಪಾತ್ರದ್ದು ಸಿದ್ದರಾಮಣ್ಣ ಎಲ್ಲ ಒಯ್ಕಲ ಪಂಪುಜೇರಿ ಕಾರ್ಯಕ್ರಮ ಕನಿಷ್ಠ ಇತ್ತದ ಅಧ್ಯಕ್ಷರು ಒಂದು ವರ್ಷಕ್ಕೊಂದು ಸಮಾವೇಶ ಮಾಡ್ಕೊಂಡು ನಮ್ಮ ಕ್ರಮವನ್ನು ಆ ಸಮಾವೇಶ ಪೂರ ಜನಕ್ಕಲ್ಲ ಓಡೆ ಮುಟ್ಟ ಬಂಡ ಕೈತ ಉಂಗಿಲ ಕೇಕಿಂದ ಸರಾದಿ ಇದು ಊಟದ ಪಕ್ಕ ಅಂದರೆ ಎನ್ನ ಕನ್ನಡ ತೂತಾನೆ ಅಂಚಿನ ಅಗಳಿತ್ತೇವೆ ಅಂಚಿನ ಅಗಳೇನೆ ನಮ್ಮ ಮರಪರಲ್ಲ ಅಕ್ಕಲ್ಲ ಇದೆ ನಮ್ಮ ಇನ್ನು ಹೆಚ್ಚು ಇತ್ತಿನ ನಮ್ಮ ಇದು ಕೊಟ್ಟು ಅಂಚೆ ಅದಾಕಲಿ ಬಿಲ್ಕುಲ್ ಮರಪರದಲ್ಲಿ ನಾನು ಬರ್ಪೆ ಸಮಾವೇಶ ಅಧ್ಯಕ್ಷರು ಮಾತ ಜನಸಂಘದ ಕಾಲ ಉಂಟು ಅದು 77 ದುಮ್ಮು ಇತ್ತು ನಾವು ಇತ್ತನೇ ಕೊಟ್ಟು ಮಾತಾಡ ಒಂದು ನೆನಪಂದೆ ಅಗಲೇ ಬಾಕಿದಾಗ ಅಕ್ಕದ ವಿಶ್ವಾಸ ಪ್ರೀತಿ ತೋಜಂಡ ಅವೇ ಮಲ್ಲಗೊಂಡು ಹಾಳು ಅಕ್ಕಲೆ ಕೊಡ್ತೀನ ಅವು ನಂಕೆಲ್ಲ ಅವು ಶ್ರೀರಕ್ಷೆ ಅಂಚೆ ಅದು ಈ ಹಿರಿಯ ಕಾರ್ಯ ಸನ್ಮಾನ ಮಾಡ್ತಾರೆ ಅವನಿಗೆ ಕೂಡ ಹೆಚ್ಚಿನ ಭಾರತೀಯ ಗುಣ ಏತು ನಮ್ಮ ಅವು ಪೋಡು ವಿದೇಶಿ ಆಣಿ ಬಂಡಲ ಬಿಲ್ಕುಲ್ ಹೋಗುದವು ಈ ಮಣ್ಣದ ಗುಣ ಅವನಿಗೆಲ್ಲ ಮಾತೆಲ್ಲ ಉಂಡು ಅಂಚೆ ಆಗುತ್ತೆ ಹೆಂಗಿಲ್ಲ ಅಂಚಕಲ್ಲ ಹಿರಿಯ ಕಾರ್ಯಕರ್ತರು ಸನ್ಮಾನ ಮಾಡ್ತಾರೆ ಹೀಗೆ ಸದಾ ನಿಖಿಲಿಗೆ ಚಿರಋಣಿ ಅಂಚ ನಿಖಿಲಿಗೆ ಪಾರ್ಟಿ ಕೆಲಸ ಮಲ್ಪನ ಬುದ್ಧಿ ಶಕ್ತಿ ಮಾತ ಓ ಅಗತ್ಯದ ಈ ಮಾತ ದೇವರು ಕಾಲ ಕೊರತೆ ಬಂದು ಕಾಪಾಡು ಬಂದು ಕೇಳಿದು ಹೀಗೆ ಅವಕಾಶ ಒಳಗೆ ಹೀಗೆ ಮಾತ್ರ ತರಕಾರಿ ಮಂಡಲ ಉಪಾಧ್ಯಕ್ಷರು ಶ್ರೀ ಯಶವಂತ್ ಅಮೀನ್ ಪಾತ್ರರೊಂದು ಭಾರತೀಯ ರಾಜಕೀಯ ಇತಿಹಾಸಡ್ ರಾಜಕಾರಣದ ಸ್ಪಷ್ಟತೆಯನ್ನು ಈ ದೇಶದ ಸುರುತ ಸತ್ತಿಗೆ ಪ್ರಚುರಪಡಿಸಾಯಿನಾರು ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಪಣದ ಅರೆನ ವ್ಯಕ್ತಿತ್ವದ ಬಗ್ಗೆ ತೆರಿಪಾಯರು. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ರಾಜಕಾರಣ ಅದರ ಸ್ಪಷ್ಟತೆಯನ್ನ ರಾಜಕಾರಣ ಎಲ್ಲರೂ ಮಾಡ್ತಾರೆ, ಆದರೆ ಸ್ಪಷ್ಟತೆಯನ್ನು ರಾಜಕಾರಣದ ಸ್ಪಷ್ಟತೆಯನ್ನ ಈ ದೇಶದಲ್ಲಿ ಮೊದಲ ಬಾರಿಗೆ ಪ್ರಚುರಪಡಿಸಿದವರು ಯಾರಂತ ಹೇಳಿದರೆ ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ನಾಗ್ಲಾ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ತನ್ನ 8ನೇ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ತನ್ನ ಸೋದರ ಮಾವನ ಸಹಕಾರದೊಂದಿಗೆ ಲಕ್ನೋದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪ್ರೌಢ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ತದನಂತರದ ದಿನಗಳಲ್ಲಿ ತನ್ನ ಸ್ನಾತಕೋತ್ತರ ಪದವಿಯನ್ನ ಮುಗಿಸುವ ಈ ಸಂದರ್ಭಗಳಲ್ಲಿ ಬಾಲೋಜಿ ಮಹಾಶಬ್ದೆ ಅನ್ನುವಂಥ ತನ್ನ ಸಹಪಾಠಿಯ ಸಂಪರ್ಕದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಆಗಿನ ಸರಸಂಘ ಚಾಲಕರಾದಂಥ ಶ್ರೀಯುತ ಪರಮ ಪೂಜ್ಯನೀಯ ಡಾಕ್ಟರ್ ಕೇಶವ ಬಳಿರಾಮ್ ಅಡ್ಗೆ ಅವರು ಇವರ ಸಂಪರ್ಕಕ್ಕೆ ಬರ್ತಾರೆ. ಆ ದಿನದಿಂದ ಡಾಕ್ಟರ್ ಜಿ ಅವರ ಈ ಸಂಪರ್ಕದಲ್ಲಿ ಮತ್ತು ಅವರ ಸ್ಫೂರ್ತಿಯಿಂದಾಗಿ ಅವರ ಪ್ರೋತ್ಸಾಹದಿಂದ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಪಂಡಿತ್ ಜಿ ಅವರು ತನ್ನ ಕೆಲಸ ಕಾರ್ಯಗಳನ್ನು ನಡೆಸಿರಬೇಕಾದ್ರೆ 1958
1948ರಲ್ಲಿ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿ ನಿಯುಕ್ತಿಗೊಳ್ತಾರೆ. ಕೆಲಸ ಮಾಡಬೇಕಿದ್ರೆ ಭಾರತೀಯ ಜನಸಂಘದ ಉದಯ ಆದದ್ದು 1951ರಲ್ಲಿ. ಭಾರತೀಯ ಜನಸಂಘದ ವಿಷಯದಲ್ಲಿ ಹೇಳಬೇಕಿದ್ರೆ ಅದರ ಸ್ವಲ್ಪ ಪೂರ್ವಫಲತೆಯನ್ನು ತಿಳಿದುಕೊಳ್ಬೇಕಾಗುತ್ತೆ. ರಾಷ್ಟ್ರದಲ್ಲಿ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ಆಗಿನ ಸಣ್ಣ ಕೈಗಾರಿಕೆ ಮಂತ್ರಿಯಾಗಿದ್ದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾಶ್ಮೀರದ ವಿಷಯದಲ್ಲಿ ರಾಷ್ಟ್ರದಲ್ಲಿ ನೆಹರು ಸರ್ಕಾರ ತೆಗೆದುಕೊಂಡ ನಿರ್ಧಾರದ ವಿರುದ್ಧ ತನ್ನ ಆ ಒಂದು ಜವಾಬ್ದಾರಿಗೆ ರಾಜೀನಾಮೆಯನ್ನ ಇಟ್ಟು ಸಂಘದ ಪ್ರಮುಖರಲ್ಲಿ ಮಾತಾಡಿ ಒಂದು ವಿಶೇಷವಾದ ಈ ದೇಶಕ್ಕೆ ಮಾದರಿಯಾಗುವಂತಹ ಒಂದು ರಾಜಕೀಯ ಪಕ್ಷದ ಉದಯ ಆಗಬೇಕನ್ನುವ ಅವರ ನಿಲುವನ್ನು ವ್ಯಕ್ತಪಡಿಸಿದಾಗ ಭಾರತೀಯ ಜನಸಂಘ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಸಂಘದ ಹಿರಿಯರು ತಿಳಿಸುವ ಕಾರಣದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೊತೆಗೆ ಸಂಘದ 5 ಮಂದಿ ಪ್ರಚಾರಕರನ್ನ ಈ ಒಂದು ಭಾರತೀಯ ಜನಸಂಘಕ್ಕೆ ನಿಯುಕ್ತಿಗೊಳಿಸ್ತಾರೆ. ಅದರಲ್ಲಿ ಒಬ್ಬರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. एक देश में 2 विधान 2 प्रधान 2 निशान नहीं चलेगा नहीं चलेगा नहीं चलेगा ಅನ್ನುವಂಥ ಒಂದು ಧ್ಯೇಯೋಕ್ತಿಯೊಂದಿಗೆ ಕಾಶ್ಮೀರಕ್ಕೆ ಮುಕ್ತಿ ಕೊಡಬೇಕನ್ನುವ ಕಾರಣಕ್ಕಾಗಿ ಹೋರಾಟಗಳು ನಡೆಯಿದೆ. 1953ರಲ್ಲಿ ನಮ್ಮ ಪ್ರಥಮ ಅಧ್ಯಕ್ಷ ಜನಸಂಘದ ಪ್ರಥಮ ಅಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಆಗುತ್ತೆ. ಆ ಸಂದರ್ಭದಲ್ಲಿನೂ ಉತ್ತರ ಪ್ರದೇಶ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ತಮ್ಮ ಕರ್ತವ್ಯ ನೆಲೆಸಿದರು. ತದನಂತರ ಅಖಿಲ ಭಾರತ ಜನಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ತನ್ನ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ಬಳಿಕ ಒಂದು ಅವಧಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಜನಸಂಘದ ಅಧ್ಯಕ್ಷರಾಗಿ ತನ್ನ ಕರ್ತವ್ಯವನ್ನು ನಡೆಸುತ್ತಿದ್ದ ಸಂದರ್ಭ. ಲಕ್ನೋದಿಂದ ಪ್ರಯಾಣ ಮಾಡಿ ಬರಬೇಕಿದ್ರೆ ಎಲ್ಲಿ ಮುಟ್ಟಬೇಕಿತ್ತು ಆ ಭಾಗಕ್ಕೆ ಪಂಡಿತ್ ಜಿ ಅವರು ತಲುಪದಿದ್ದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹುಡುಕಾಟ ನಡೆಸಿದ್ದಾರೆ. ಹುಡುಕಾಟ ನಡೆಸುವಾಗ ಆ ರೈಲ್ವೆ ಹಳ್ಳಿಯ ಬದಿಯಲ್ಲಿ ಪಾರ್ಥಿವ ಶರೀರ ಸಿಗುತ್ತೆ. ಈ ಬಗ್ಗೆ ಆಗಿನ ಕೇಂದ್ರ ಗುಪ್ತಚರ ವಿಭಾಗ ಇಬ್ಬರನ್ನು ಬಂಧಿಸಿ ಸಾಕ್ಷ್ಯಾಧಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಕೇಸು ಕೂಡ ವಜಾ ಆಗುತ್ತೆ. ಈ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಆ ಕಠಿಣ ಸಂದರ್ಭದಲ್ಲಿ ಭಾರತೀಯ ಜನಸಂಘವನ್ನ ಕಟ್ಟಿ ಬೆಳೆಸಿದ ಒಬ್ಬ ನಾಯಕರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಮೇರು ವ್ಯಕ್ತಿತ್ವದವರು. ಸ್ವತಃ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಒಬ್ಬರು ಪತ್ರಕರ್ತರು. ಹಲವಾರು ಪತ್ರಿಕೆಗಳನ್ನು ರಚಿಸುವ ಮುಖಾಂತರ ಅದರ ಜೊತೆಗೆ ಹಲವಾರು ಪ್ರಬಂಧಗಳನ್ನು ಮಂಡಿಸುವ ಮುಖಾಂತರ ಈ ದೇಶದಲ್ಲಿ ಒಬ್ಬ ಸಾಮಾಜಿಕ ಕ್ರಾಂತಿಯನ್ನು ಮಾಡಬೇಕು, ಏಕಾತ್ಮದ ಮಾನವವಾದವನ್ನು ಪ್ರಚುರಪಡಿಸುತ್ತಾ ಸಂಘಟನೆಯನ್ನು ಕಟ್ಟಿರುವ ಸಂದರ್ಭದಲ್ಲಿ ಲಕ್ನೋದಲ್ಲಿ ನಡೆದಂತಹ ಜನಸಂಘದ ಅಧಿವೇಶನದಲ್ಲಿ ಏಕಾತ್ಮತಾ ಮಾನವತಾವಾದ ಅನ್ನುವ ಮಾನವತಾ ದರ್ಶನ ಅನ್ನುವಂಥ ಈ ಒಂದು ವಿಚಾರಕ್ಕೆ ಭಾರತೀಯ ಜನಸಂಘದ ಅದೊಂದು ತತ್ವವಾಗಿ ಪರಿಗಣಿಸಲಾಯಿತು. ಈ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಲ್ಲಿ, ಈ ಪಾರ್ಟಿಯನ್ನು ಕಟ್ಟುವಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ತನ್ನ ಸರ್ವಸ್ವವನ್ನು ಧಾರೆ ಎರೆದಿದ್ದಾರೆ. ಅಂತ ಒಂದು ಚೇತನ ಇವತ್ತು ಸುಮಾರು 53-54 ವರ್ಷಗಳಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡುವ ಮುಖಾಂತರ ರಾಷ್ಟ್ರಕ್ಕಾಗಿ ಭಾರತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ಧೀಮಂತ ನಾಯಕರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಒಬ್ಬರು.
ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಬಿಜೆಪಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್, ಜಿಲ್ಲಾ ಸಮಿತಿ ಕಾರ್ಯದರ್ಶಿಗಳು ಸತೀಶ್ ಕುಂಪಲ, ಜಯಶ್ರೀ ಕರ್ಕೇರ, ಜಿಲ್ಲಾ ಸಮಿತಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಧನಲಕ್ಷ್ಮಿ ಗಟ್ಟಿ, ಹಿರಿಯ ಮುಖಂಡರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಶೇಖರ್ ಒಚ್ಚಿಲ್, ಮಂಡಲ ಸಮಿತಿ ಪ್ರಧಾನ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ, ಖಜಾಂಚಿ ಜಿತೇಂದ್ರ ಶೆಟ್ಟಿ, ಮಂಡಲ ರೈತ ಮೋರ್ಚಾ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ, ಯುವ ಮೋರ್ಚಾ ಅಧ್ಯಕ್ಷರು ಸಚಿನ್ ಮೋರೆ, ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕೊಂಡಾನ, ಜಿಲ್ಲಾ ಯುವ ಮೋರ್ಚಾ ಸದಸ್ಯರು ಪ್ರದೀಪ್ ಶೆಟ್ಟಿ ಕುತ್ತಾರ್ಬೆರಿಕೆ, ಉಪಾಧ್ಯಕ್ಷರು ಅನುರಾಗ್ ಉಳ್ಳಾಲ್, ಅವಿನಾಶ್, ಕಾರ್ಯದರ್ಶಿಗಳು ರಾಜೇಶ್ ದೇವಿಪುರ, ಯಶವಂತ್ ಪೂಪಾಡಿಕಲ್, ನವೀನ್ ಶೆಟ್ಟಿ ಅಮ್ಲಮಗರು ಬೊಕ್ಕ ಬಾಕಿದ ನಾಯಕರು ಕಾರ್ಯಕರ್ತ ಬಂಧುಗಳು ಪಾಲ್ಪಡೆದಿದ್ದರು.